ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡುತ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದೆಲೆಗೆ ಸೊಪ್ಪಿನಿಂದ ಚಟ್ನಿ ಮಾಡೋಣ ಅಂತ ಇದ್ದೇನೆ. ನೋಡಿ, ಹೀಗಿರುತ್ತೆ ಇದು. ಇದು ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ಅಂದರೆ ಇದರ ಮಹತ್ವವನ್ನು ತುಂಬ ಜನ ಹೇಳಿದ್ದಾರೆ. ಆದರೂ ಎಲ್ಲರಿಗೆ ಗೊತ್ತಿದೆ ಅಲ್ಲ, ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಇದರ ಚಟ್ನಿ ಮಾಡುವ ಅಂತ, ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಇದನ್ನು ಸೋಸಿಕೊಳ್ಬೇಕು. ಇದರ ಬೇರೆಲ್ಲ ತೆಗಿಬೇಕಾಗಿಲ್ಲ. ಇದರಲ್ಲಿ ಏನು ಉಂಟು ಅಂತ ಹೇಳಿದರೆ, ಈಗ ಬೇಡದ ಕಸ ಕಡ್ಡಿ ಏನಾದರೂ ಇದ್ದರೆ ತೆಗಿಬೇಕು. ಸ್ವಲ್ಪ ದಿನ ಹೋದ್ಮೇಲೆ ಇದರಲ್ಲಿ ಕಾಯಿ ಎಲ್ಲ ಬರುತ್ತೆ. ಈ ಕಾಯಿ ಬಂದರೂ ಕೂಡ ಅದನ್ನು ಕೂಡ ತೆಗಿಬೇಕಾಗಿಲ್ಲ, ಹಾಗೇ ಹಾಕ್ಬೋದು. ಈಗ ಬೇರಲ್ಲಿ ಕೊಳೆ ಇದ್ರೆಲ್ಲ ತೆಗೆದುಕೊಳ್ಳುವ. ನೋಡಿ, ಈಗ ಸೋಸ್ಕೊಂಡಿದ್ದೇನೆ. ಇದು ಸೋಸ್ಕೊಳ್ಳೋದಂದರೆ ಬರೀ ಹೀಗೆದ್ದು ಕಸಗಳನ್ನೆಲ್ಲ ತೆಗಿಬೇಕು. ಅಂದರೆ ಅದರ ಬೇರಲ್ಲಿ ಏನಾದರೂ ಇದ್ದರೆ, ಹುಲ್ಲು ಇದ್ದರೆ, ಮತ್ತು ಹಣ್ಣೆಲೆ, ಮತ್ತು ಅದು ಎಲ್ಲ ಹುಳ ತಿಂದಾಗಿದ್ದರೆ ಇದನ್ನೆಲ್ಲ ತೆಗಿಬೇಕು. ಮತ್ತು ಒಬ್ಬೊಬ್ಬರು ಹೀಗೆ ಬೇರೆಲ್ಲ ತೆಕ್ಕೊಳ್ತಾರೆ, ಇದರ ಬೇರನ್ನು ತೆಗಿತಾರೆ. ಆದರೆ ನಿಜವಾಗಿ ಪೌಷ್ಟಿಕಾಂಶ ಅದರಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ಬೇರನ್ನು ತೆಗೆಯೋದಿಲ್ಲ. ನಾನು ಮಾತ್ರ ಅಲ್ಲ, ನನ್ನ ಅಮ್ಮ ಕೂಡ ತೆಗಿತಿರಲಿಲ್ಲ. ಯಾಕಂದರೆ ಇದು ಈ ತೊದಲುವಿಕೆಗೆಲ್ಲ ಮಕ್ಕಳು ಮಾತಾಡೋದು ನಿಧಾನ ಮಾಡ್ತಾರೆ. ಮತ್ತು ತೊದಲುವಿಕೆ ಆಗಿದ್ದವರಿಗೆ, ಮತ್ತು ಜ್ಞಾನಶಕ್ತಿಗೆ, ಮತ್ತು ಕಣ್ಣಿನ ನಮಗೆ ಸಮಸ್ಯೆ ಇದ್ದರೆ ಇದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಮೊದಲಿನಿಂದಲೂ ಇದು ಒಂದು ಆರೋಗ್ಯಕರವಾದ ಚಟ್ನಿ ಅಂತ ಹೇಳ್ಬೋದು. ನಾನು ಚಟ್ನಿ ಮಾಡ್ತಿದ್ದೇನೆ, ಹಾಗಾಗಿ ಚಟ್ನಿ ಅಂತ ಹೇಳ್ತೇನೆ. ಇದನ್ನು ಹೇಗೆ ಉಪಯೋಗ ಮಾಡಿಕೊಂಡ್ರು, ಈ ಒಂದೆಲಗ ಸೊಪ್ಪು ಉಂಟಲ್ಲ, ಇದು ತುಂಬ ಒಳ್ಳೆಯದು. ಅದಕ್ಕೆ ಚಟ್ನಿ ಮಾಡ್ತೇನೆ. ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಿಮಗೆ ತೋರಿಸ್ತೇನೆ. ನೋಡಿ, ಈಗ ಇದನ್ನು ಕಟ್ ಮಾಡಿಕೊಂಡಾಯಿತು. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ಸಾಮಗ್ರಿಗಳನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳಿಕ್ಕೆ. ಬೇರೆ ಚಟ್ನಿಗೆಲ್ಲ ನಾವು ಮೆಂತ್ಯ ಹಾಕೋದಿಲ್ಲ, ಆದರೆ ಒಂದೆಲಗ ಚಟ್ನಿಗೆ 4 ಕಾಳು ಮೆಂತ್ಯ ಹಾಕ್ಕೊಳ್ತಿದ್ದೇನೆ. ಮೆಂತ್ಯ ಬಿಸಿ ಆಗುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ, ಧನಿಯಾ ಹಾಕ್ಕೊಳ್ತಿದ್ದೇನೆ, ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೇನೆ, ಅದು ಸ್ವಲ್ಪ ಬಿಸಿ ಆಗುವಾಗ 6 ಒಣಮೆಣಸು ಹಾಕ್ಕೊಳ್ತಿದ್ದೇನೆ. ಈಗ ಸಾಕು, ಆಫ್ ಮಾಡ್ಕೊಳ್ತೇನೆ. ಈಗ ಹುರಿದಿಟ್ಟ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಳ್ತೇನೆ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ್ದೊಂದು ಹುಣಸೆ ಹುಳಿ, ಬೀಜ ಎಲ್ಲ ತೆಗೆದು ನಾವು ರೆಡಿ ಮಾಡ್ಕೊಂಡು ಹಾಕಬೇಕು. ಇನ್ನು 4 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪನೇ ಬೆಲ್ಲ, ಮತ್ತೊಂದು ಅರ್ಧ ನೀರುಳ್ಳಿ, ಒಂದು ಚಿಟಿಕೆ ಅರಶಿನ, ನೋಡಿ 3/4 ಕಪ್ಪಿನಷ್ಟು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಎಲ್ಲ ಹಾಕ್ಕೊಂಡು ಈಗ ರುಬ್ಬಿಕೊಳ್ಳೋಣ. ಚಟ್ನಿ ರುಬ್ಬಿ ಆಯಿತು. ಅದಕ್ಕೆ ಒಂದು ಸಣ್ಣದೊಂದು ಒಗ್ಗರಣೆ ಮಾಡಿಕೊಳ್ಳು. ತೆಂಗಿನೆಣ್ಣೆ 1 ಸ್ಪೂನ್, ಸ್ವಲ್ಪ ಸಾಸಿವೆ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಉದ್ದಿನಬೇಳೆ, ಸಣ್ಣ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ.
ಈಗ ಆಯಿತು, ಇದನ್ನು ಹಾಕ್ಕೊಳ್ಳುವ. ನೋಡಿ ಚಟ್ನಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.